ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ವತಿಯಿಂದ ವಿಪೋ ನ್ಯೂಸ್ ಕರ್ನಾಟಕ, ಗ್ಲೋಬಲ್ ಟಿವಿ, ಮಲ್ನಾಡ್ ಟಿವಿ ಮತ್ತು ಇಂಡಿಯನ್ ಆಸ್ಪತ್ರೆ ಮತ್ತು ಹಾರ್ಟ್ ಇನ್ಸ್ಟಿಟ್ಯೂಟ್ ಸಹಯೋಗದೊಂದಿಗೆ ಭಾರತೀಯ ಅಂಗಾಂಗ ದಾನದ ದಿನಾಚರಣೆ ಮಂಗಳೂರಿನ ಇಂಡಿಯನ್ ಆಸ್ಪತ್ರೆ ಮತ್ತು ಹಾರ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ ಆಚರಿಸಲಾಯಿತು. ಮೂಡುಬಿದಿರೆಯ ಜೈನ ಮಠದ ಪರಮಪೂಜ್ಯ ಭರತಭೂಷಣ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ ಮತ್ತು ಸ್ಫೂರ್ತಿದಾಯಕ ಭಾಷಣದೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ ಮತ್ತು ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಮುಖ್ಯ ಪ್ರವರ್ತಕ ಲಾಲ್ ಗೋಯಲ್ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಲಕ್ಷಾಂತರ ಜನರನ್ನ ಉಳಿಸಲು ತಮ್ಮ ಅಂಗಾಂಗಗಳನ್ನು ದಾನ ಮಾಡುವುದಾಗಿ ಪ್ರತಿಜ್ಞೆ ಮಾಡುವಂತೆ ಎಲ್ಲರಿಗೂ ಮನವಿ ಮಾಡಿದರು. ಈ ಸಂದರ್ಭ ಕರ್ನಾಟಕದ ಕಮಾಂಡರ್ ಡಿಐಜಿ ಎಸ್ಎಸ್ ದಾಸಿಲಾ, ಮಂಗಳೂರು ವಿಮಾನ ನಿಲ್ದಾಣ ಡಿಸಿ ಸಿಐಎಸ್ಎಫ್ ಅಮಿತ್ ಕುಮಾರ್, ಸಹ್ಯಾದ್ರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಮಂಜುನಾಥ್ ಭಂಡಾರಿ, ಆಳ್ವಾಸ್ ಪದವಿ ಕಾಲೇಜಿನ ಪ್ರಿನ್ಸಿಪಾಲ್ ಡಾ ಕುರಿಯನ್, ಇಂಡಿಯನ್ ಆಸ್ಪತ್ರೆ ಮತ್ತು ಹಾರ್ಟ್ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷ ಡಾ ಆಲಿ ಕುಂಬ್ಳೆ, ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಯೂಸುಫ್ ಕುಂಬ್ಳೆ, ವಿಮಾನ ನಿಲ್ದಾಣ ಪ್ರಾಧಿಕಾರದ ಎಂ ವಿಶ್ವನಾಥನ್, ವಿಮಾನ ನಿಲ್ದಾಣ ಪ್ರಾಧಿಕಾರದ ಎಚ್ಆರ್ ಮ್ಯಾನೇಜರ್ ಅರುಣ್ ಮಹಾದೇವನ್ ಭಾಗವಹಿಸಿದ್ರು. ವಿಫೋ ನ್ಯೂಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಲಕ್ಷ್ಮಣ್ ಕುಂದರ್, ವಿಫೋ ನ್ಯೂಸ್ನ ಉಪಾಧ್ಯಕ್ಷೆ ರೋಸ್ಲಿನ್ ಡಿಲೇಮಾ, ಗ್ಲೋಬಲ್ ಟಿವಿ ಅಧ್ಯಕ್ಷ ಎನ್ವಿ ಪೌಲೂಸ್, ನ್ಯೂಸ್ ಕರ್ನಾಟಕದ ನಿರ್ದೇಶಕ ಕ್ಯಾನೆಟ್ ಪಿಂಟು, ಮಿಸಸ್ ವರ್ಲ್ಡ್ ಸೂಪರ್ ಮಾಡೆಲ್ 2019ರ ಡಾ ಪ್ರಿಯದರ್ಶಿನಿ, ಮಿಸ್ ಟೀನ್ ಕರ್ನಾಟಕ ಮತ್ತು ಮಿಸ್ ಟೀನ್ ವರ್ಲ್ಡ್ ಸೂಪರ್ ಮಾಡೆಲ್ ಗ್ಲೋಬಲ್ ವಿನ್ನರ್ ವೆನ್ಸಿಟಾ ಡಯಾಸ್, ಫ್ಯಾಷನ್ ಎಬಿಸಿಡಿಯ ಟಾಪ್ ಮಾಡೆಲ್ ಸಾನ್ವಿ ಶೆಟ್ಟಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಬಾಲಿವುಡ್ ಏಸ್ ನೃತ್ಯ ಸಂಯೋಜಕ ಸರೋಜ್ ಖಾನ್, ಚಲನಚಿತ್ರ ನಿರ್ಮಾಪಕ ರಾಜೇಶ್ ಭಟ್ ಮತ್ತು ರೋಟರಿ ಕ್ಲಬ್ ಅಧ್ಯಕ್ಷ ಮಥುರಾ ಸೆಂಟ್ರಲ್ ರೋಟರಿಯನ್ ದೀಪಕ್ ಗೋಯಲ್ ಅವರು ಅಂಗಾಂಗಗಳನ್ನು ದಾನ ಮಾಡಲು ಮನವಿಯನ್ನ ಮಾಡುವ ವಿಡಿಯೋ ಸಂದೇಶಗಳನ್ನು ಕಳುಹಿಸಿದ್ರು. Wish that everyone should pledge that they will donate their organs, because in this world there are so many people, lakhs and lakhs of them dying for the lack of organs. I wish Mr. Goyalji's mission should be a great success. He is creating an awareness for organ donation. Rotary Club Mathura Central organized 5 awareness program at different locations in Mathura district, Agra and Aligarh. And most of the participants, they had pledged their organs for this charity. By giving organ donation to the human being, you offer a better life for a needy person. We wish the most of the people in India, they should be aware about this program. I appeal all of you to pledge to donate your organs so that you can save one life and put some color in their lives. Come on friends, we will do it. Register yourself today, save one life. I wholeheartedly support Mr. Lal Krishna Goyal for his mission for creating organ donation awareness in India, and hope he will succeed in his mission. I already did it. ಬ್ಯೂರೋ ರಿಪೋರ್ಟ್ ವಿಫೋ ನ್ಯೂಸ್ 24/7 ಮಂಗಳೂರು.